ಫಾಸ್ಟ್ಯಾಗ್ ಕಡ್ಡಾಯದ ಬಳಿಕ ಸ್ಥಳೀಯರಿಗೆ ಟೋಲ್ ವಿನಾಯಿತಿ ನಿಲ್ಲಿಸಿದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಸಾಸ್ತಾನದಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಕಾರಣ ಏನಂದರೆ ಫಾಸ್ಟ್ಯಾಗ್ ಯಾವತ್ತೂ ಕಡ್ಡಾಯ ಇತ್ತು, ಆಮೇಲೆ ಸ್ಥಳೀಯರಿಗೆ ಅಲ್ಲಿ ಟೋಲ್ ರಿಯಾಯಿತಿ ನೀಡ್ತಾ ಇದ್ರು, ಇದನ್ನು ನಿಲ್ಲಿಸಿದ್ದಾರೆ. ಈ ಕಾರಣಕ್ಕಾಗಿ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಯಾಕೆಂದರೆ ಪ್ರತಿನಿತ್ಯ ಅದೇ ಟೋಲ್ ಗೇಟ್ ಮೂಲಕ ಸಂಚರಿಸಬೇಕು, ಅಷ್ಟೇ 100 ಮೀಟ್ರು 30 ಮೀಟ್ರು ಈ ಥರ ಆಜುಬಾಜಲ್ಲಿ ಇರುವಂತಹ ಜನಕ್ಕೆ ಏನಾಗಿದೆ ಅಂದರೆ ಅಲ್ಲಿಂದ ಪಾಸ್ ಆಗಬೇಕಾದ್ರೆ ಮತ್ತೆ ಟೋಲ್ ಕೊಡಬೇಕು, ಫಾಸ್ಟ್ಯಾಗಲ್ಲಿ ಅವ್ರದ್ದು ಹಣ ಕಟ್ಟಾಗುತ್ತೆ. ಆದರೆ ಇದು ತಪ್ಪು, ಸ್ಥಳೀಯರಿಗೆ ಇಲ್ಲಿ ವಿನಾಯಿತಿ ಕೊಡಬೇಕು, ರಿಯಾಯಿತಿ ನಿಲ್ಲಿಸಬಾರ್ದು ಅನ್ನುವಂಥ ಕಾರಣದಿಂದ ಅಲ್ಲಿ ಭಾಳಷ್ಟು ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಕೆಲ ದಿನಗಳ ಹಿಂದೆ ದೊಡ್ಡ ಪ್ರತಿಭಟನೆ ನಡೆದಿತ್ತು, ಆದರೆ ಜನಪ್ರತಿನಿಧಿಗಳು ಯಾವುದೇ ರೀತಿಯಾದಂತಹ ಸಹಕಾರ ತೋರಿಲ್ಲ ಅನ್ನೋದು ಪ್ರತಿಭಟನಾಕಾರರ ಮಾತುಗಳು. ಇದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಬೆಂಬಲವನ್ನು ಸೂಚಿಸಿವೆ. ಇದಕ್ಕೆ ವಿವಿಧ ಸಂಘಟನೆಗಳು ಪ್ರತಿಯೊಂದು ಗ್ರಾಮ ಮಟ್ಟದಿಂದ ಹಿಡಿದು ಕೂಡ ಇದಕ್ಕೆ ಒಳ್ಳೆಯ ಬೆಂಬಲ ವ್ಯಕ್ತ ಆಗಿದೆ. ಕಾರಣ ಏನಂದರೆ ಪ್ರತಿನಿತ್ಯ ಯಾರು ಇಲ್ಲಿ ಸಂಚರಿಸ್ತಾರೆ ಅವರಿಗೆ ಇದು ದೊಡ್ಡ ಹೊರೆಯಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ತಕ್ಷಣ ಸ್ಥಳೀಯರಿಗೆ ಏನು ಈ ಹಿಂದೆ ಒಂದು ವಿನಾಯಿತಿ ಇತ್ತು, ರಿಯಾಯಿತಿ ಇತ್ತು, ಅದನ್ನೇ ಮುಂದುವರಿಸಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಧ್ಯಕ್ಷರಾಗಿರುವ ಅಜಿತ್ ದೇವಮಾಡಿರವರು, ಒಟ್ಟಾರೆ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ PS ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ದಯವಿಟ್ಟು ವೇದಿಕೆ ಆಗಮಿಸಬೇಕು. ನಮ್ಮ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ತಾವು ಸುಂಕ ವಿನಾಯಿತಿ ಇರುವ ರಸ್ತೆಗಳೇ ನಮ್ಮ ಹಕ್ಕು. ಈ ಹಕ್ಕಿಗಾಗಿ ನಾವೆಲ್ಲರೂ ಸೇರಿ ಹೋರಾಡೋಣ. ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮನ್ನೇ ನಾವು ಪ್ರೋತ್ಸಾಹಿಸಿದ್ದೀವಿ. ಮತ್ತೊಮ್ಮೆ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವ ಸಮಯ ಬಂದಿದೆ. ಇದು ಕರಾವಳಿ ವಾಹನ ಮಾಲೀಕರ ಸಮಸ್ಯೆ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಸಮಸ್ಯೆ. ಈ ನವಯುಗದಿಂದ ನಾವು ಅದೆಷ್ಟೋ ಮಂದಿ ಅಂಗವಿಕಲರಾಗಿ